ಧರ್ಮೋತ್ಸವದಿ ಬಾಳುತ್ತಿರಲು ಧರ್ಮರಾಯ ತಮ್ಮಂದಿರೇ, ಆಚಾರ್ಯರಾದಂತ ಅಜ್ಜ ಭೀಷ್ಮಾಚಾರ್ಯರಿಂದ ವಿಭಾಗಿಸಲ್ಪಟ್ಟು ಸಿಕ್ಕಿಕೊಂಡಂತಹ ವಿಶೇಷವಾದಂತಹ ಪುರ ಇಂದ್ರಪ್ರಸ್ಥವಿದು. ಈ ಪುರದಲ್ಲಿ ಧರ್ಮದಿಂದ, ಸಂತೋಷದಿಂದ, ಸಮೃದ್ಧಿಯಿಂದ ಆಳುತ್ತಾ ಇರುವಂತಹ ಕಾಲದಲ್ಲಿ ದೇವ ಋಷಿಗಳಾದಂತಹ ನಾರದರಾಗಮನವಾಯಿತು. ಕರೆತಂದು ಸತ್ಕರಿಸಿ ಏನು ಬಂದಿರಿ ಅಂತ ಕೇಳಿದಾಗ ಅವರಾಡಿದಂತಹ ಮಾತು, ನಳ ನೌಷಾದಿಗಳು ಏರಿರುವಂತಹ ಸ್ಥಾನದಲ್ಲಿ ನಿಮ್ಮ ಅಯ್ಯ ಏರ್ಲಿಲ್ಲ. ಶ್ರೇಷ್ಠರಾದಂತಹ ಪ್ರತಿಪಾಲರಲ್ಲಿ ಅತ್ಯಂತ ಬಲಶಾಲಿಗಳಾದಂತಹ 5 ಮಂದಿ ಮಕ್ಕಳಿದ್ರು ತಂದೆಗೆ ಸದ್ಗತಿಯನ್ನು ಕೊಡಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತಾಗುವಾಗ ಚಿಂತೆಯಾಯಿತು. ಆವಾಗ ಅವರೇ ಆಡಿದ್ರು, ನಿಮ್ಮಯ್ಯನಿಗೆ ಸದ್ಗತಿ ಪ್ರಾಪ್ತವಾಗಬೇಕು ಅಂತ ಇದ್ರೆ ರಾಜಸೂಯಾದ್ವರವನ್ನು ವಿರಚಿಸಬೇಕು. ದೇವರಾದಂತಹ ಶ್ರೀಕೃಷ್ಣನ ಮೊರೆಯನ್ನು ಹೊಕ್ಕೆವು. ಶ್ರೀಕೃಷ್ಣನ ಆಶೀರ್ವಾದವನ್ನು ಹೊಂದಿ ರಾಜಸೂಯಾದ್ವರವನ್ನು ಕೈಗೊಂಡೆವು. ತಮ್ಮಂದಿರಾದಂತಹ ನೀವುಗಳು ದಿಗ್ವಿಜಯವನ್ನು ಮಾಡುವ ಮೂಲಕವಾಗಿ ಕಪ್ಪ ಕಾಣಿಕೆಗಳನ್ನು ತಂದಿದ್ದೀರಿ. ಸಂತೋಷದಿಂದ ಇರುವಂತ ಈ ವೇಳೆಯಲ್ಲಿ ಮತ್ತೊಂದು ಚಿಂತೆ ಕಾಣುತ್ತಾ ಉಂಟು. ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ನೆರೆಯಬಹುದಾದಂತಹ ಈ ವಿಶೇಷವಾದಂತಹ ಯಾಗದಲ್ಲಿ ಶುಚಿತ್ವದ ಕಾರ್ಯದ ಕುರಿತಾಗಿ ಚಿಂತೆಯಾಯಿತು. ಆವಾಗ ದೌಮ್ಯಾದಿಗಳು ಆಗಮಿಸಿದ್ರು. ಅವರಾಡಿದ ಮಾತು ಶ್ರೀಕೃಷ್ಣನ ನಿರ್ದೇಶನದಂತೆ ನಡೆಯಿರಿ ಎನ್ನುವ ಹಾಗೆ. ಅದಕ್ಕೆ ಬೇಕಾಗಿ ಭಗವಂತನಾದಂತಹ ಪಾಂಡವರ ಬಾಳಿನ ಸಾರಥಿಯಾದಂತಹ ಶ್ರೀಕೃಷ್ಣನನ್ನೇ ಸ್ತುತಿಸೋಣ. ಜಯ 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 ಕೃಷ್ಣಾಯ ವಾಸುದೇವಾಯ ದೇವರಿ ನಂದನಾಯ ಜಯ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಮಗಗೆ ಸಿದ್ಧತೆ ಜಾರಿ ಏನಿದು ಭೂಪ ಮುಖ ಕಮಲವು ಬಾಡಿದೆ ಧರ್ಮರಾಯ. ಮುಖ ಕಮಲವು ಬಾಡಿದೆಯೇ ಬಾಡಿದೆಯೇ ಏನಿದು ಭೂಪ ಮುಖ ಕಮಲವು ಮಾಡಿದೆ ಆರ್ತನಾಗಿ ನೀನು ನನ್ನನ್ನು ಸಂಸ್ತುತಿಸಿದೆ. ನಿನ್ನ ಆರ್ತತೆಯನ್ನು ಆಲಿಸಿ ನಾನು ಬಂದು ನಿನ್ನ ಮುಂಭಾಗದಲ್ಲಿ ನಿನ್ನವನಿದ್ದೇನೆ. ನಿನ್ನ ಮುಖವನ್ನು ಕಾಣುತ್ತೇನೆ. ನಿನ್ನ ಮುಖ ಕಮಲ ಬಾಡಿದೆ. ಹಿಂದೆ ನಹುಷನಿಗೋ ನಳನಿಗೋ ದೊರೆತಂತಹ ಸ್ವರ್ಗದ ಸ್ಥಾನ ನಿನ್ನಪ್ಪನಿಗೆ ದೊರಕಲಿಲ್ಲ ಎನ್ನುವಂತಹ ಕಾರಣದಿಂದ ನಾರದರ ಬೋಧನೆಯಂತೆ ನೀನು ರಾಜಸೂಯಾದ್ವರಕ್ಕೆ ಮನ ಮಾಡಿದವ. ನಿನ್ನ ತಮ್ಮಂದಿರು ದಿಗ್ದೇಶಗಳನ್ನು ಸಂಚರಿಸಿ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸಿ ಬಂದಿದ್ದಾರೆ. ಆದರೂ ನಿನಗೆ ಚಿಂತೆ ಎನ್ನುವುದು ಹೋದ ಹಾಗೆ ಕಾಡುತ್ತಾ ಇಲ್ಲ. ನಿನ್ನ ಮುಖದಲ್ಲಿ ಚಿಂತೆಯ ಜಾಢ್ಯ ಆವರಿಸಿದೆ. ಹಾಗಿದ್ರೆ ನಿನ್ನ ಚಿಂತೆಗೆ ಕಾರಣ ಏನು? ನನ್ನಿಂದ ನಿನಗೆ ಏನಾಗಬೇಕು ಒಂದು ಬಿಡಿಸಿ ಹೇಳಬಹುದಾ? ಭಗವಂತ ಚಿನ್ಮಯ
ಮೊಗದಿ ಜನ ಬರಲು ನೋಡಿದ್ರ ಅಣಕವ ಎದ್ದು ಕಲಕಾಯಿಗೆ ಪದಬೇರು ಪರಮಾತ್ಮ ಧರ್ಮರಾಯ ಏನಂತ ಹೇಳಿ ಸ್ವಾಮಿ, ಏನಾಯ್ತು? ನಿಮ್ಮದಾದಂತ ನಿರ್ದೇಶನದ ಮೂಲಕವಾಗಿ ಯಾಗ ಎನ್ನುವುದು ಸಾಂಗವಾಗಿ ನೆರವೇರುವಂತ ಈ ಪೂರ್ವದಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಮಂದಿಗಳು ಬಂದು ಸೇರುತ್ತಾ ಇದ್ದಾರೆ. ಒಂದೇ ಒಂದು ಚಿಂತೆ ನನ್ನನ್ನು ಬಾಧಿಸುತ್ತಾ ಉಂಟು. ಏನು? ಶುಚಿತ್ವದ ಕೆಲಸ. ಆಹಾ, ಇಷ್ಟು ಮಂದಿ ಬರುವಾಗ ಅಶುಚಿ ಎನ್ನುವುದು ಪ್ರಾಪ್ತವಾಗುತ್ತದೆ. ಹಾಗಾದ್ರೆ ಇದನ್ನು ಶುಚಿ ಮಾಡುವಂತ ಬಗೆ ಹೇಗೆ ಎನ್ನುವ ಹಾಗೆ ಗೊತ್ತಾಗುವುದಿಲ್ಲ. ದೌಮ್ಯಾದಿಗಳು ನಿಮ್ಮಲ್ಲಿ ಕೇಳಬೇಕು ಅಂತ ಹೇಳಿದ್ದಾರೆ. ನೀವೇ ದಾರಿ ಸೂಚಿಸಬೇಕು. ಮಜಾ. ಪುರುಷ ಮೃಗ ಯೋಗ್ಯ ಎಂಜಲ ಸಲ್ಲಿಸಲಿಕಗೆ ಭಾಗ್ಯ, ಎಂಜಲ ಸಲ್ಲಿಸಲಿಕಗೆ ಭಾಗ್ಯ ಯೋಗ್ಯ ಧರ್ಮಯ ಜಲ ಸಲ್ಲಿಕ ಭಾಗ್ಯ ಜಲ ಸಲ್ಲಿಕ ಭಾಗ್ಯ ಬರಣದು ಕಾರ್ಯ ಪುರುಷ ಯೋಗ್ಯ ಜಲ ಸಲ್ಲಿಕ ಭಾಗ್ಯ ಮಾನಸನಾದಂತಹ ನಿನ್ನ ಚಿಂತೆ ಏನೋ ಇರಬಹುದು ಎನ್ನುವ ಹಾಗೆ ನಾನು ಗ್ರಹಿಸಿಕೊಂಡೆ. ನಮ್ಮಲ್ಲಿ ದವಸ ಧಾನ್ಯಗಳಿಗೆ ಏನಾದರೂ ಕೊರತೆಯಾಯಿತೋ ಎನ್ನುವ ಹಾಗೆ ನಾನು ಕಲ್ಪಿಸಿಕೊಂಡೆ. ನೀವಿರುವಾಗ ಯಾವ ಕೊರತೆ ಸ್ವಾಮಿ? ಆದ್ರೆ ಈವಾಗ ತಿಳಿಯಿತು. ಇಲ್ಲಿ ಬರುವಂತಹ ಅದೆಷ್ಟೋ ಸಹಸ್ರ ಕೋಟಿಗಳು ಉಂಡು ಹೋದ ಮೇಲೆ ಇಲ್ಲಿ ಕಸ ಆಗುತ್ತದೆ. ಕಸ ತೆಗೆಯುವವರು ಯಾರು ಬೇಕಲ್ಲ ಸ್ವಾಮಿ. ಅದೆಷ್ಟೋ ಆಳುಗಳನ್ನು ನೇಮಿಸಬಹುದು, ಆದ್ರೆ ಪ್ರಯೋಜನ ಆಗಲಿಕ್ಕಿಲ್ಲ. ಇಲ್ಲಿ ಶುಚಿತ್ವ ಕಾಪಾಡಬೇಕಿದ್ರೆ ಒಂದು ಉಪಾಯ ಉಂಟು, ಬೇರೇನೂ ಅಲ್ಲ. ಇಲ್ಲಿಂದ ಉತ್ತರಕ್ಕೆ ಎತ್ತರದಲ್ಲಿರುವಂತಹ ಹಿಮಾಲಯದ ತಪ್ಪಲಿನಿಂದ ದಕ್ಷಿಣ ಭಾಗದಲ್ಲಿರುವುದು ಮಾನಸ ಸರೋವರ. ಅದರ ಸನಿಹದಲ್ಲಿಯೇ ಒಂದು ಸುಂದರವಾದಂತಹ ವನವಿದೆ. ಆ ವನದಲ್ಲಿ ಪುರುಷಾಮೃಗವಿದೆ. 3 ಹೊತ್ತು ಶಿವಪೂಜೆಯನ್ನು ನಿರತರಾಗಿರುವಂತಹ ಮೃಗವದು. ಆ ಮೃಗವನ್ನು ಈ ಯಾಗ ಮಂಟಪಕ್ಕೆ ನೀನು ತರಿಸಿದೆ ಎಂದಾದರೆ ಇಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಬಹುದು ಎನ್ನುವುದೇ ನನ್ನ ನಿರ್ದೇಶನ. ಸ್ವಾಮಿ, ಬಹಳ ದೂರದ ವಿಷಯವನ್ನು ನೀವು ಮಾತನಾಡುತ್ತಾ ಇದ್ದೀರಿ. ತರಿಸಬೇಕು ಅಂತ ಆಡುತ್ತಾ ಇದ್ದೀರಿ. ಹೌದು, ಹೇಗೆ ಅಂತ ಗೊತ್ತಿಲ್ಲ. ಯಾರು ಕರ್ಕೊಂಡು ಬರುವುದು? ಯಾರು ಅಂತ ನೀನು ಯಾಕೆ ಆಲೋಚನೆ ಮಾಡುವುದು? ನಮ್ಮಲ್ಲಿಯೇ ಇದ್ದಾನಲ್ಲ ಅತಿಬಲಾನ್ವಿತನಾದಂತಹ ಭೀಮಸೇನ, ಅವನೇ ಶಕ್ತ. ಹರಿಯ ನಿನ್ನಯ ಕರುಣ ವಿರರ ಬರುವ ಅದನ್ನ ಈ ಕ್ಷೇತ್ರಕ್ಕೆ ತರುವಲ್ಲಿ ನಾನು ಸಿದ್ಧನಾಗಿದ್ದೇನೆ. ನನ್ನ ಅನುಗ್ರಹ ಸದಾ ನಿನ್ನ ಮೇಲಿದೆ. ಹೋಗು, ನಿನಗೆ ಶುಭವಾಗಲಿ.
ನಾನು ಗದೆಯನ್ನೇ ತಿರುಗುತ್ತ ಗಿರಿ ಕಾದರ ಗೊಡ್ಡಗಳನ್ನೆಲ್ಲ ಮುಂದುವರಿಯುತ್ತಾ ಇದ್ದೇನೆ. ನಾನು ನಡೆದದ್ದೇ ದಾರಿ. श्रीराम दयाबुद्धि जय नाशन सीतारमण जय दशरथ श्रीराम दयाबुद्धि जय नाशन सीतारमण जय जय करुणामय सनातन जय जय गोपीर तव चरण जय दशरथ श्रीराम दयाबुद्धि जय सीतारमण 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 श्रीराम राम शांतं शाश्वतं प्रमेयं गीर्वाण शांतिप्रदं ब्रह्मेशेन्द्र फणीन्द्र सेव्यमनघं वेदांत वेद्यं विभो जय 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 ರಾಮ ಎನ್ನುವ ರಮಣೀಯವಾದಂತಹ ನಾಮವನ್ನು ಉಚ್ಚರಿಸುತ್ತಾ ಈ ದ್ವಾಪರ ಯುಗದ ಕೊನೆಯ ಭಾಗದ ಈ ಸಂದರ್ಭದಲ್ಲಿಯೂ ಕೂಡ ನನ್ನೊಡೆಯವಾದಂತಹ ಶ್ರೀರಾಮಚಂದ್ರಮನ ನಿರೀಕ್ಷೆಯಲ್ಲಿಯೇ ಕಾಲ ಕಳೆಯುತ್ತಾ ಇರುವವನು ನಾನು. ನಿರ್ಯಾಣ ಸಂದರ್ಭದಲ್ಲಿ ಆ ಸ್ವಾಮಿ ಆಡಿದಂತಹ ಮಾತು, ಯುಗ ಯುಗಗಳಲ್ಲಿಯೂ ನಿನಗೆ ದರ್ಶನ ಭಾಗ್ಯವನ್ನು ಒದಗಿಸ್ತೇನೆ ಹನುಮಂತ ಎನ್ನುವುದಾಗಿ. ಹಾಗಾಗಿಯೇ ರಾಮ ಸೇತುವಿನ ಬಳಿಯಲ್ಲಿ ಬಹಳ ಸಮಯವನ್ನು ಕಳೆದೆ. ಆ ಕಾಲಕ್ಕೆ ನನ್ನಲ್ಲಿಯೇ ಚಿಂತಿಸಿದೆ, ಇಲ್ಲಿಯೇ ನಾ ಕುಳಿತೆ ಎಂದಾದರೆ ಆ ಭಗವಂತ ನನ್ನನ್ನು ಹುಡುಕಿಕೊಂಡು ಬಂದಾನೋ. ಹಾಗಲ್ಲ, ದೇವರನ್ನರಸುತ್ತಾ ನಾ ಹೋಗಬೇಕು ಎನ್ನುವ ಉದ್ದೇಶದಿಂದಲೇ ಅಲ್ಲಿಂದ ಎದ್ದು ಮುಂದುವರಿದು ಬಂದಿದ್ದೇನೆ. ಇಲ್ಲಿಗೆ ತಲುಪಿದ್ದೇನೆ. ಆ ಕಡೆಗೆ ದೃಷ್ಟಿಯನ್ನು ಹರಿಸಿದರೆ ಕಾಡೆಲ್ಲವೂ ಗಡಗಡನ ನಡುಗುತ್ತಾ ಇದೆ. ಏನು ಸಿಂಹನಾದ ಒಂದು ಕೇಳುತ್ತಾ ಇದೆ. ಕಾಡಿನಲ್ಲಿರುವಂತಹ ಕ್ರೂರ ಮೃಗಗಳೆಲ್ಲವೂ ಕೂಡ ದಿಕ್ಕಾಪಾಲಾಗಿ ಓಡಿ ಹೋಗುತ್ತಾ ಇವೆ. ಅರ್ಥವಾಯಿತು, ನನ್ನ ಅಪ್ಪನಿಗೆ ಹುಟ್ಟಿದವ ಯಾರೋ ಒಬ್ಬ ಆತ ಬರ್ತಾ ಇದ್ದಾನೆ ಎನ್ನುವುದಾಗಿ. ಆದರೆ ಈ ಹೊತ್ತಿನ ಅವನನ್ನು ತಡೆಯದೆ ಹೋದರೆ ಬೇರೆ ಗತ್ಯಂತರವಿಲ್ಲ. ಯಾಕೆಂದರೆ ಹೀಗೆ ಇವನನ್ನು ಹೋಗಗೊಟ್ಟೆ ಅಂತಾದರೆ ಸರಿಯಾಗುವುದಿಲ್ಲ. ಹಾಗಾಗಿ ಯಾವ ಶಕ್ತಿಯೂ ಇಲ್ಲದಂತಹ ವೃದ್ಧನಾಗಿ ಈ ದಾರಿಯ ಮಧ್ಯದಲ್ಲಿಯೇ ಬಿದ್ದುಕೊಳ್ಳುತ್ತೆ. ನೋಡೋಣ ಏನಾಗುತ್ತೆ. ಸಂತೋಷದಲ್ಲಿದ್ದೇನೆ. ಹೀಗೆ ಇರುವುದಲ್ಲ, ಪುರುಷ ಮೃಗವನ್ನು ಹಿಡಿದು ತರಬೇಕು. ಹೋಗ್ತೇನೆ. ಹೋಗುವ ದಾರಿಯ ಮಧ್ಯೆ ಮಂಗ ಕೋಡಗ ಮುದಿಯ ಬಿದ್ದಿದ್ದೀಯಲ್ಲ,
ಬಾದಿಗೆ ಸಾರಿ ನಿನ್ನನ್ನು ದಾಟಿ ಹೋಗುವುದಕ್ಕಾಗುವುದಿಲ್ಲ. ಈಗ ನಾನು ಹೇಳಬೇಕು. ವನಕ್ಕೆ ಬಂದು ಜರವೇ ನಮಗೆ ವನವಿಭೂಷಣ ಮನುಜರಿಗೆ ರೋಷ ವೀಕ್ಷಣ ಮುಪ್ಪಿನವರ ಕಂಡು ಮುಗಿದು ತಪ್ಪನ ಸಗಿದವಗೆ ಮುಂದೆ ಮುಪ್ಪಬಾರದು ಇಪ್ಪ ಪಥವು ತೋರದು ವನಕ್ಕೆ ಬಂದು ಜರವೇ ನಮಗೆ ವನವಿಭೂಷಣ ಅಯ್ಯೋ ಪುಣ್ಯಾತ್ಮ, ಏನು ಬಹಳ ರಭಸದಿಂದ ಮುಂದುವರಿಯುತ್ತಾ ಇರುವೆ. ನಿಜ? ನೀನೊಬ್ಬ ಮನುಜ, ಹೌದು. ನಾನು ವನಚರ, ಓಹ, ಈ ಕಾಡಿನಲ್ಲೇ ಇರುವವ. ಏನು ಮಾಡೋಣ ಹೇಳು? ವೃದ್ಧಾಪ್ಯ ನನ್ನನ್ನು ಆವರಿಸಿದೆ. ಓಹ, ಎದ್ದು ಹೋಗುವುದಕ್ಕೆ ಅಸಾಧ್ಯ. ಈ ಕಾಡಿಗೆ ಬಂದು ನಾ ಮಲಗಿರುವಂತಹ ಈ ಚಂದವನ್ನು ನೋಡಿ ಎದ್ದು ಹೋಗು ಎನ್ನುವುದಾಗಿ ಆಡುತ್ತಾ ಇದ್ದೀಯಲ್ಲ. ನಿಜ? ವೃದ್ಧ ಎನ್ನುವುದಾಗಿ ನನ್ನನ್ನು ಜರೀತಾ ಇದ್ದಿ. ಹೌದು. ಯೋಚಿಸು ನೀನು. ಏನು? ನೀನು ನಾಳೆ ಮುದುಕನಾಗುವುದಕ್ಕಿರುವವ. ಆಯ್. ಹಾಗಾಗಿ ಮುದುಕನಾದ ನನ್ನನ್ನು ಜರೀಬೇಕಾದ ಅಗತ್ಯ ಇಲ್ಲ. ಅಯ್ಯ, ಏನು? ದಾರಿ ಇಲ್ಲ ನನಗೆ. ನೀನು ಹೇಳಿದ ರೀತಿಯಲ್ಲಿ ನಿನ್ನ ದಾರಿಯಿಂದ ಎದ್ದು ಹೋಗಬೇಕು. ಶರೀರ ಸಹಕರಿಸ್ತಾ ಇಲ್ಲ. ಹೌದಾ? ಹೋಗುವುದಕ್ಕೆ ಮನಸ್ಸುಂಟು, ಆದರೆ ಶರೀರ ಕೇಳುತ್ತಾ ಇಲ್ಲ. ಹೇಳುವುದು ಬಿಡು, ಏನು? ಅತ್ತಿತ್ತ ಕದಲುವುದಕ್ಕೂ ಅಸಾಧ್ಯವಾದಂತಹ ರೀತಿಯಲ್ಲಿ ನಾನಿಲ್ಲಿ ಬಿದ್ದಿದ್ದೇನೆ. ಈಗ ನಿನಗಿರುವುದು ಎರಡೇ ದಾರಿ. ಏನದು? ಒಂದು, ನನ್ನನ್ನು ದಾಟಿ ಹೋಗುವುದು, ಅಲ್ಲದಿದ್ರೆ ನನ್ನನ್ನು ದಾರಿಯಿಂದ ಸರಿಸಿ ನಿನ್ನ ದಾರಿಯನ್ನು ಹಿಡಿದು ಹೋಗುವುದು. ಕೋಡಗನೆಂಬ ಉದ್ದೇಶದಿಂದ ದಾರಿಯನ್ನ ಬಿಡೆಂಬ ಹಾಗೆ ಹೇಳಿದ್ದಾರೆ. ನಿನ್ನನ್ನ ದಾಟಿ ಹೋಗು, ಇಲ್ಲವಾದರೆ ನನ್ನನ್ನು ಸರಿಸಿ ಮುಂದುವರಿ ಎಂಬ ಹಾಗೆ ಹೇಳ್ತಾ ಇದ್ದೀಯ. ಹೌದೌದು. ಅದೆಲ್ಲ ನನ್ನಿಂದ ಆಗುವುದಿಲ್ಲ. ಆ ಕೆಲಸ ಮಾಡುವವನು ಅಲ್ಲ ಈ ಭೀಮಸೇನ. ಆಗ್ತದ? ಸರಿದು ದಾರಿಯನ್ನ ಬಿಡು, ಇಲ್ಲವಾ ಬಿಡಲಾರೆ ನಿನ್ನನ್ನು. ಆಗುವುದಿಲ್ಲ ಅಯ್ಯ. ಹಿಡಿದ ಕಾಸೆಯಿಂದ ಮಾರಿಸ್ತೇನ. ನೀನು ಹೇಳಿದರೂ ಕೂಡ ಎದ್ದು ಹೋಗುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಹಾಗಾಗಿ ನನ್ನನ್ನು ದಾರಿಯಿಂದ ಸರಿಸಿ ನೀನೇ ದಾರಿ ಮಾಡಿಕೊಂಡು ಹೋಗುವುದಿದ್ರೆ ನನ್ನ ಆಕ್ಷೇಪ ಇಲ್ಲ. ಹೌದಾ? ಸರಿಸಬೇಕು ಹೇಗಂತ ನನಗೆ ಗೊತ್ತುಂಟು. ಎಂತದ್ದು? ಬಾಲ ದಪ್ಪದ್ದು ಅದು ಬಾಲವೇ. ನೀನು ಬಾಲವನ್ನು ನೆಲಕ್ಕೆ ಉಜ್ಜುವುದು ಯಾಕೆ? ಇನ್ನು ಬಾಲದಲ್ಲಿ ಕದೆಯಿಂದ ಅಲ್ಲ, ಕೈಯಲ್ಲಿಯೇ ಮುಟ್ಟಿ ನೋಡುವ. ಇದಕ್ಕೊಂದು ವಿಶೇಷ. ಬಾಲವಾಲ ಕಬ್ಬಿಣದ ತುಷ. ಇನ್ನು ಹೀಗಲ್ಲ, ಹಿಡಿದ ಕದೆಯಿಂದ ಸೋಮವಂಶದ ಕೀರ್ತಿ ಕಪಿಯ ಕೈ ಪಾಲಾಯಿತೆ.
ಕೃಷ್ಣಾಯ ಕೃಷ್ಣ ಅಯ್ಯೋ ಏನಾಗಿ ಹೋಯ್ತು? ಈ ಮುದಿಕಾಯ್ಪಿಯಿಂದ ನಾನು ಪೆಟ್ಟು ತಿನ್ನುವಲ್ಲಿವರೆಗೆ ಬಂತಲ್ಲ ನನ್ನ ಪರಿಸ್ಥಿತಿ. ಕೃಷ್ಣನ ಒಲುಮೆ ನಮ್ಮ ಮೇಲಿದ್ದರು ಯಾಕೆ ಹೀಗಾಯ್ತು? ಏನಾಯ್ತು ಎನ್ನುವ ಹಾಗೆ ಯೋಚಿಸಬೇಕು. ಏನಾಗಿರಬಹುದು? ಹುಡುಗ ಏನಯ್ಯ ದುಃಖಿಸ್ತಾ ಇದ್ದೀಯ? ಯೋಚಿಸಬೇಡ. ನಾನು ಅನ್ಯನಲ್ಲ. ಮತ್ತೆ ನನಗೂ ನಿನಗೂ ಹತ್ತಿರದ ಸಂಬಂಧ ಉಂಟು. ಯಾವ ರೀತಿಯ ಸಂಬಂಧ? ಹೇಳು. ನಾನು ವಾಯುಜಾತ, ನೀನು ಸಮೀರ ಜನಿರುವೆ. ನಿಜ. ಹಾಗಾಗಿ ನಾವು ಅಣ್ಣ ತಮ್ಮಂದಿರು. ಯಾರು ಅಂತ ಗೊತ್ತಾಗ್ಲಿಲ್ವೋ? ಗೊತ್ತಾಗ್ಲಿಲ್ಲ. ನಾನೇ ಹನುಮ. ಅಯ್ಯ, ನನ್ನ ತಮ್ಮ ನೀನು. ನಿಮ್ಮ ವಿಚಾರವಾಗಿ ನಾನು ಕೇಳಿ ತಿಳಿದಿದ್ದೇನೆ. ವರ್ತಮಾನ ಕಾಲದಲ್ಲಿ ಇಂದ್ರಪ್ರಸ್ಥದಲ್ಲಿ ನಿಮ್ಮದ್ದಾದಂತಹ ರಾಜ್ಯವನ್ನು ಸ್ಥಾಪಿಸಿ ಆಳುತ್ತಾ ಇದ್ದೀರಿ ಎನ್ನುವುದಾಗಿ. ಅಯ್ಯ, ಏನು? ಅವ್ವೆಯಾದಂತಹ ಕುಂತಿದೇವಿ, ಹಾಗೆಯೇ ನಿನ್ನ ಅಣ್ಣನಾದಂತಹ ಧರ್ಮಜ, ನಕುಲ, ಸಹದೇವ, ಅರ್ಜುನಾದಿಗಳು ಕ್ಷೇಮವಾಗಿದ್ದಾರೆ. ಯಾವ ಉದ್ದೇಶದಿಂದ ಈ ಕಡೆಗೆ ಬಂದೆ ಹೇಳುವೆಯಾ? ಬರುವಲ್ಲಿ ಬಲವಾದ ಕಾರಣ ಉಂಟು. ಏನದು? ನಡೆಸುತ್ತಿರುವಂತಹ ರಾಯಸೂಯಾದ್ವಾರಕ್ಕೆ ಅಲ್ಲಿರುವಂತಹ ಸ್ವಚ್ಛತೆಯನ್ನ ಮಾಡಿಸುವುದಕ್ಕಾಗಿ ಪುರುಷ ಮೃಗದ ಅಗತ್ಯವಿದೆ. ಅದನ್ನ ಕರೆತರುವಂತಹ ಜವಾಬ್ದಾರಿಯನ್ನು ನನ್ನ ಪಾಲಿಗೆ ವಹಿಸಿಕೊಟ್ಟಿದ್ದಾರೆ ದೇವರು. ಪುರುಷ ಮೃಗವನ್ನು ತರುವ ಹೊಣೆ ಹೊತ್ತು ಇಲ್ಲಿಗೆ ಬಂದಿರುವೆ. ಹೌದಯ್ಯ. ಅಯ್ಯ, ಏನು? ಆ ಪುರುಷ ಮೃಗದ ಯೋಗ್ಯತೆ ಏನು ಅಂತ ನೀವು ತಿಳಿದಿದ್ದೀಯಾ? ಇಲ್ಲ. ಅದನ್ನು ತರುವಂತಹ ತ್ರಾಣ ನಿನ್ನಲ್ಲಿ ಇದೆಯೋ? ಉಂಟು. ಖಂಡಿತವಾಗಿಯೂ ಸಾಧ್ಯ ಇಲ್ಲ ನಿನ್ನಿಂದ. ಯಾಕೆ? ಅದರ ಯೋಗ್ಯತೆ ಅಂತಹದ್ದು. ಓಹೋ. ಆ ಶಿವಭಕ್ತನಾದಂತಹ ಪುರುಷ ಮೃಗವನ್ನು ನಿನ್ನದ್ದಾದಂತಹ ಬಲುಹಿನಿಂದ ಬಂಧಿಸಿ ತರುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹೌದೇ? ಅದು ಮನೋವೇಗದಿ ಚಲಿಪುದು. ಓಹೋ. ಅದಟು ತನಕ್ಕೆ ಬೆದರದು. ಹಾಗೊಂದು ವೇಳೆ ನಿನ್ನದ್ದಾದಂತಹ ಬಲವನ್ನು ಅದರ ಮುಂದೆ ತೋರಿಸುವುದಕ್ಕೆ ನೀ ಯತ್ನಿಸಿದ್ರೆ ನಿನ್ನನ್ನು ಹರಿದು ಮುಕ್ಕುವುದು. ಹೌದೇ? ಹಾಗಾಗಿ ನೀನೊಂದು ಕೆಲಸ ಮಾಡಬೇಕು. ಏನದು? ನೇರವಾಗಿ ಆ ಪುರುಷ ಮೃಗವನ್ನು ನೀ ಕಂಡ ತಕ್ಷಣ ಹೋಗಿ ಅದರ ಕಾಲನ್ನು ಗಟ್ಟಿಯಾಗಿ ಕಟ್ಟಿಕೊಳ್ಳಬೇಕು. ಯಾಕೆ? ಅವನಿಂದ ಅಭಯವನ್ನು ಪಡೆದುಕೊಳ್ಳಬೇಕು. ಮಾತ್ರವಲ್ಲ, ನೀವು ಗೈಯುವಂತಹ ಈ ಕಾರ್ಯಕ್ಕೆ ಸಹಕಾರಿಯಾಗಬೇಕು ಎನ್ನುವುದಾಗಿ ಆತನು ಪ್ರಾರ್ಥಿಸಿಕೊಳ್ಳಬೇಕು. ಆ ಬಳಿಕ ನಿನ್ನ ಮಾತನ್ನು ಸಮ್ಮತಿಸಿ ಆತ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಆರಂಭಿಸುತ್ತಾನೆ. ಆದರೆ ನಿನ್ನದು ಬರೇ ವಾಯುವೇಗ, ಅವನದ್ದು ಮನೋವೇಗ. ಹೌದೇ? ಕ್ಷಣದಲ್ಲಿ ನಿನ್ನನ್ನು ಆತ ಹಿಡಿಯುವುದಕ್ಕೆ ಸಾಧ್ಯ ಇದೆ. ಓಹೋ. ಏನು? ಒಂದು ಉಪಾಯ ಮಾಡುವ. ಏನದು? ಈಗ ನನ್ನ ಬಾಲ ಉಂಟಲ್ಲ, ಹೌದು, ಇದರಿಂದ ಒಂದು 7-8 ರೋಮಗಳನ್ನು ಕಿತ್ತುಕೋ. ನಾನು? ಹೌದೌದು, ನಿನಗದು ಉಪಕಾರಕ್ಕೆ ಬರ್ತದೆ. ಬರುವುದಿಲ್ಲ. ಒಂದು ರೋಮ ಕೀಳುವುದಕ್ಕೆ ಸಾಧ್ಯ ಇಲ್ಲ ನಿನಗೆ. ಈಗ ತಮ್ಮ, ಆ ಪುರುಷ ಮೃಗವು ನಿನ್ನನ್ನು ಬೆಂಬತ್ತಿ ಬರುವಾಗ ಆತ ಇನ್ನೇನು ನಿನ್ನನ್ನು ಹಿಡಿತಾನೆ ಎನ್ನುವ ತಕ್ಷಣ ಅದರಿಂದ ಒಂದು ರೋಮವನ್ನು ಕೆಳಗೆ ಹಾಕು. ಭೂಮಿಗೆ ಸೇರಿದ ತಕ್ಷಣ ಅಲ್ಲಿ ತಕ್ಷಣವೇ ಒಂದು ಶಿವಲಿಂಗ ಉದ್ಭವವಾಗುತ್ತದೆ. ಆ ಶಿವಲಿಂಗವನ್ನು ಅರ್ಚಿಸದೆ ಆತ ಮುಂದುವರಿದು ಬರುವುದಿಲ್ಲ. ಆತ ಲಿಂಗಾರ್ಚನೆಯಲ್ಲಿ ತೊಡಗಿದ ಸಂದರ್ಭದಲ್ಲಿ ನಿಂದ ಸಾಧ್ಯವಾದಷ್ಟು ವೇಗವಾಗಿ ನೀ ದಾರಿಯನ್ನು ಕ್ರಮಿಸಬೇಕು. ಹೀಗೆ ಒಂದೊಂದೇ ಬಾಲದ ರೋಮವನ್ನು ಹಾಕುತ್ತಾ ನಿಮ್ಮ ಯಾಗಶಾಲೆಯಡೆಗೆ ನೀನು ಸೇರಬೇಕು. ಆದರೆ ಎಚ್ಚರಿಕೆ, ಒಮ್ಮೆಲೆ ಈ ರೋಮಗಳನ್ನು ಬಿಸಾಡಿಬೇಡ ಪುಣ್ಯಾತ್ಮ. ಅದಿತಲ್ಲ, ಹೇಳಿದ್ದಲ್ಲ, ನೆನಪುಂಟಲ್ಲ. ಹಾಗಾಗಿ ಹೋಗು, ಆದಷ್ಟು ಶೀಘ್ರವಾಗಿ ನಿನ್ನದ್ದಾದಂತಹ ಕಾರ್ಯವನ್ನು ಸಾಧಿಸಿ ಬಾ. ಶರಣಿಂಬೆನು ಗೌರಿಯ ರಮಣ ಪೊರೆ ಪುರಗರವರ ನಾಗಾಭರಣ. ಶರಣಿಂಬೆನು ಗೌರಿಯ ರಮಣ ಪೊರೆ ಪುರಗರವರ ನಾಗಾಭರಣ. ಗಿರಿವರವರ ನಾದಮಯ ಗಿರಿವರ ನಡುವರ ನಾದಮಯ ಶಿವ ದುರಿತ ನಿವಾರಣ ಪ್ರಿಯ. ಶರಣಿಂಬೆನು ಗೌರಿಯ ರಮಣ ಪೊರೆ ಪುರಗರವರ ನಾಗಾಭರಣ ಪೊರೆ ಪುರಗರವರ ನಾಗಾಭರಣ.
ನನ್ನ ವಾಸ ಯಾರು ಅತ್ತ ಇತ್ತ ಮುತ್ತ ಸುತ್ತ ನೋಡಿದರು ಯಾರನ್ನು ಕಾಣುವುದಿಲ್ಲ. ಆದ್ರೆ ಯಾರೋ ಬಂದಿರಲೇಬೇಕು. ಯಾರು ಏನು ಹೇಗೆಂಬುದಾಗಿ ಮಾನವರು ಈ ಕಡೆ ಸುಳಿಯುವುದಿಲ್ಲ. ನೀನು ಮತ್ತೆ ಹೇಳಿ ಆದ್ರೆ ಯಾಕೆ ಏನೋ ಇಲ್ಲಿಯವರೆಗೆ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಪಾಂಡವರಲ್ಲಿ ಎರಡನೆಯವನಾದಂತಹ ಭೀಮಸೇನನೇ ನಾನು ನಡೆಸುವಂತಹ ರಾಜಸೂಯಾತ್ವರಕ್ಕೆ ನಿನ್ನದಾದಂತಹ ಅಗತ್ಯತೆ ಇದೆ. ಬರಬೇಕು ಬರಬೇಕು. ಕರೆಯುವುದಕ್ಕಾಗಿ ಬಂದಿದ್ದೆ. ಅಯ್ಯ, ಕೆಲವೊಂದು ನಿಬಂಧನೆ ಇದೆ. ಇದು ಯಾರ ಆಜ್ಞೆ? ಹರಿಯ ಆಜ್ಞೆ. ಹರಿಹರರಲ್ಲಿ ಭೇದವಿಲ್ಲ. ಹಾಗಾಗಿ ದೇವರ ಆಜ್ಞೆ ಎಂಬಾದ ಮೇಲೆ ನಾನು ಬರಲೇಬೇಕು. ವಾಯುಸುತ ವಾಯುವೇಗ ನಾನು ಹಾಗಲ್ಲ, ಮನೋವೇಗ. ಹೋಗುವ ವೇಳೆಯಲ್ಲಿ ನನ್ನ ಕೈಗೆ ಸಿಕ್ಕಿದಂತೇಳಿ ಆದ್ರೆ ನಿನ್ನ ಕೊನೆಯ ಕ್ಷಣ ವೇಗದ ಮಿತಿ ನನಗಿಂತಲೂ ಹೆಚ್ಚಿಗೆ ಇರಬೇಕು. ಹೇಗೆ ಆದೀತ? ಆದೀತು. ಪಾಲಿಸು.
ನಮಃ ಶಿವಾಯ ಶಂಭೋ ನಮಃ ಶಿವಾಯ ಶಂಭೋ ಹರ ಹರ ನಮಃ ಶಿವಾಯ ಶಂಭೋ ಗಲ 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 ಗೌಲಮುದಿ ಜಾಪಟ ಹರರ ಶಂಕರ ನಿರಲು ಗಿದರುಂಡ ಮಾನದಲಾಗಿವ ಶೂಲಿಗಿರೀಶ ಮೃಜಾನ ಶಂಕರ ಭೀಮಸೇನನನ್ನು ಅಟ್ಟಿಸಿಕೊಂಡು ಬಂದೆ. ಇನ್ನೇನು ಯಾಗ ಮಂಟಪವನ್ನು ಅವ ಪ್ರವೇಶ ಮಾಡುತ್ತಾನೆ ಎನ್ನುವ ಕ್ಷಣದಲ್ಲಿಯೇ ನೀನು ಅವನ ಕಾಲನ್ನು ಹಿಡಿದುಕೊಂಡೆ. ಪರಿಣಾಮವಾಗಿ ಅವ ಎಡವಿ ಬಿದ್ದವನ ಶಿರಾ ಯಾಗ ಮಂಟಪದ ಒಳ ಪ್ರವೇಶ ಮಾಡಿದೆ. ನೋಡು,
ಇಂದ್ರಿಯಗಳಲ್ಲಿ ಶ್ರೇಷ್ಠವಾದುದು ಕಣ್ಣು, ಹಾಗೆ ದೇಹದಲ್ಲಿ ಶ್ರೇಷ್ಠವಾದುದು ಶಿರ. ಅವನ ಶ್ರೇಷ್ಠವಾದಂತಹ ಶಿರ ಯಾಗಮಂಟಪವನ್ನು ಪ್ರವೇಶ ಮಾಡಿದ ಕಾರಣದಿಂದಲೇ ಅವ ಯಾಗಮಂಟಪವನ್ನು ಪ್ರವೇಶ ಮಾಡಿದ ಹಾಗಾಯಿತು. ಇನ್ನು ನೀನು ಅವನ ಕಾಲು ಹಿಡಿದು ಎಳೆಯುವುದರಲ್ಲಿ ಏನೋ ಪ್ರಯೋಜನವಿಲ್ಲ. ಈ ಯಾರ್ಯಾರ ಕಾಲು ಹಿಡಿದು ಎಳೆಯುವ ಕೆಲಸ ನಿನಗೆ ಆಗ್ತವ? ನೀನು ದೊಡ್ಡವ, ಸಣ್ಣವನಾದಂತಹ ಭೀಮಸೇನನ ಕಾಲು ಹಿಡಿದು ಎಳೆದ್ರೆ ನೀನು ಸಣ್ಣವನಾಗುವುದಿಲ್ಲ. ಶಿರವಿಲ್ಲ ಪರಿದೇಕಿ ಹೇರುವೆಯ ಶಾಸ್ತ್ರವನ್ನು ನನಗೆ ಕೃಷ್ಣ. ಶಿರದಿ ಪುಣ್ಯ ದೌರ್ಯದಿರುವ ಮಾಡಲು ಕೆಡುಕು ನರಳು ದುಡ್ಡರು ನೆಗದಿ ಹರನೊಬ್ಬ ಸತ್ಯ. ಅಚ್ಯುತ ಮಾಧವ ಕೇಶವ ಮುಕುಂದ ಮುರಾರಿ ಪುರುಷಾಮೃಗವೇ, ನಾವೇ ಧನ್ಯ. ನಿಮ್ಮ ವಿಶ್ವರೂಪವನ್ನು ನೋಡಿದಂತಹ ನಾನು ನನ್ನೆರಡು ಕಣ್ಣುಗಳೇ ಪಾವನವಾಗಿ ಹೋಯಿತು. ದೇವ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಪುರುಷಾಮೃಗವೇ, ಇಲ್ಲಿಗೆ ನಿನ್ನ ಕೆಲಸ ಮುಗಿಯಲಿಲ್ಲ. ಮತ್ತೇನು ವಿಶೇಷವಾದಂತಹ ಕಾರ್ಯ ನಿನ್ನಿಂದ ಆಗಬೇಕು ಎನ್ನುವ ಕಾರಣಕ್ಕಾಗಿ ಭೀಮಸೇನ ನಿನ್ನನ್ನು ಇಲ್ಲಿಯವರೆಗೆ ಕರೆಸಿಕೊಂಡು ನೋಡು. ಇಲ್ಲಿ ನಡೆಯುವುದು ರಾಜಸೂಯಾಧ್ವರ. ಇಲ್ಲಿ ಅದೆಷ್ಟೋ ಸಹಸ್ರ ಮಂದಿಗಳು ಬರುವವರಿದ್ದಾರೆ, ಎಲ್ಲರೂ ಸೇರಿದ್ದಾರೆ. ಅವರಿಗೆ ಭೋಜನದ ವ್ಯವಸ್ಥೆಯೂ ಆಗುವುದಕ್ಕಿದೆ. ಆ ಅನ್ನದಾನವಾದ ಬಳಿಕ ಇಲ್ಲಿ ಶುಚಿತ್ವ ಹಾಳಾಗುತ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಶುಚಿತ್ವವನ್ನು ಕಾಪಿಟ್ಟುಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಬರೆಸಿಕೊಂಡದ್ದು. ನೋಡು, ಅಲ್ಲಿ ಬಂಗಾರದ ಪಂಜರವನ್ನು ಮಾಡಿದ್ದೇವೆ. ಆ ಪಂಜರದಲ್ಲಿ ನೀನು ಇರಬೇಕು. ಬಂಗಾರದ ಸರಪಳಿಯಿಂದಲೇ ನಿನ್ನನ್ನು ಬಂಧಿಸ್ತೇವೆ. ಬಂದವರೆಲ್ಲ ಉಣ್ಣುವಾಗ ನೀನು ಅಲ್ಲಿ ಸುಮ್ಮನೆ ಇರಬೇಕು. ಅಲ್ಲಿ ಉಪದ್ರ ಮಾಡ್ಲಿಕ್ಕೆ ಅದು ದೇವರ ದಯೆಯಿಂದ. ಆದ್ಮೇಲೆ ಅವರೆಲ್ಲ ಉಂಡು ಹೋದ ಮೇಲೆ ಇಲ್ಲಿ ಶುಚಿ ಮಾಡುವುದೇ ನಿನ್ನ ಕೆಲಸ. ಯಾಗ ಪೂರ್ಣಾಹುತಿ ಆದ್ಮೇಲೆ ಮತ್ತೆ ನಿನ್ನ ಸ್ವಸ್ಥಾನಕ್ಕೆ ನಾನೇ ಕಳುಹಿಸಿಕೊಡ್ತೇನೆ. ದೇವರ ದಯ ಬೇಕು ನನಗೆ. ದೇವರು ನೀಡಿದಂತಹ ಉದ್ಯೋಗ ಇದು ನನ್ನ ಭಾಗ್ಯ. ತಡ ಮಾಡುವ ಹಾಗಿಲ್ಲ. ಕೊಡಿ ದೇವರೇ ಅಪ್ಪಣೆ. ಧರ್ಮರಾಯ, ಭಗವಂತ, ಈಗಲಾದರೂ ನಿನ್ನ ಚಿಂತೆ ದೂರವಾಯಿತಲ್ಲ. ಚಿಂತಾಮಣಿಯಾದಂತ ನಿನ್ನ ಸಮ್ಮುಖದಲ್ಲಿ ಇನ್ನು ಚಿಂತೆ ಉಂಟೆ ಹೇಳು. ಚಿನ್ಮಯ ಮೂರ್ತಿಯಾದಂತಹ ನಾನಿರುತ್ತಾ ನೀನು ಚಿಂತೆ ಮಾಡುವುದು ಯಾಕೆ? ಕೆಲವೊಮ್ಮೆ ಚಿಂತೆ ಆಗುತ್ತದೆ, ಮತ್ತೆ ಪರಿಹಾರ ನೀವೇ ಮಾಡ್ತೀರಿ ಅಂತ ಗೊತ್ತುಂಟು ನನಗೆ. ಇನ್ನು ಚಿಂತೆ ಮಾಡಬೇಡ. ನೋಡು, ಕಣ್ಣಪ್ಪನಿಗೆ ಒಲಿದಂತಹ ಪರಮೇಶ್ವರ ಹಾಗೂ ದಮಯಂತಿ ಪುನಃಸ್ವಯಂವರ, ಪುರುಷಾಮೃಗ ಎನ್ನುವಂತಹ ಈ ಮೂರು ಆಖ್ಯಾನಗಳು ಯಕ್ಷಗಾನ ರೂಪಕದಲ್ಲಿ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಎನ್ನುವಲ್ಲಿಗೆ ಈ ಕಥಾನಕವನ್ನು ಯಾರು ಆಡಿಸಿದ್ದಾರೋ, ಯಾರು ಆಡಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ನೋಡುವುದಕ್ಕೆ ಪ್ರೇರಣೆಯನ್ನು ಒದಗಿಸಿಕೊಟ್ಟಿದ್ದಾರೋ ಅವರಿಗೆಲ್ಲ ನಾವು ನಂಬಿಕೊಂಡು ಬಂದಿರುವಂತಹ ಜ್ಞಾನಶಕ್ತಿ ಶ್ರೀ ಸುಬ್ರಹ್ಮಣ್ಯ ದೇವರು ಎಲ್ಲರಿಗೂ ಸಕಲ ಸಂಪತ್ತು, ಆಯುಷ್ಯ, ಆರೋಗ್ಯ, ಭಾಗ್ಯಗಳನ್ನಿತ್ತು ಸರ್ವರನ್ನು ಕೊರೆಯಲಿ ಎಂದು ಹೇಳುತ್ತಾ ಈ ಪುಣ್ಯಪ್ರದವಾದಂತಹ ಕಥಾನಕಕ್ಕೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯ ಸಭಿಕರಿಂದಲೂ ಭಾಗವತರಿಂದಲೂ ಅಪ್ಪಣೆಯನ್ನು ಬೇಡಿಕೊಳ್ಳುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ. ಕರುಣಾಗರ ದೇವ ಗುರು ವಿಶ್ವಮಾನ್ಯ. ಕರುಣಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಶರಣೋ ಮಯೂರ ವಾಹನ ದೇವದೇವ. ಶರಣೋ ಮಯೂರ ವಾಹನ ದೇವದೇವ. ಚರಣಕ್ಕೆ ಮಣಿಬೆವು ಕಳಿಬೆಮ್ಮ ನೋವ. ಚರಣಕ್ಕೆ ಮಣಿಬೆವು ಕಳಿಬೆಮ್ಮ ನೋವ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ. ಕರುಣಾದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ
ಶ್ರೀಗಳಾದ ಮುರಳೀಧರಿಗೆ ಮತ್ತು ಮನೆಯವರು ಪ್ರತಿಗಾರ ಕುಶಾಲಗಾರ ಮೋಜುಗಾರ ಭಕ್ತಿಪೂರ್ವಕವಾಗಿ ಉತ್ತರದಂತಹ ಕಾಂಚನ ಶಿವಾರ್ಪಣೆ.